ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಮತ್ತು ನವದುರ್ಗ ಲೇಖನ ಯಜ್ಞ ಸಮಿತಿಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಮತ್ತು ಸಾನ್ನಿಧ್ಯ ವೃದ್ಧಿಗಾಗಿ ಹಮ್ಮಿಕೊಂಡಿರುವ ನವದುರ್ಗ ಲೇಖನ ಯಜ್ಞದ 99,999 ಪುಸ್ತಕಗಳಿಗೆ ವಾಗೀಶ್ವರಿ ಪೂಜೆ ನೆರವೇರಿಸಲಾಯಿತು. ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ತಂತ್ರಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ, ಪ್ರಧಾನ ಅರ್ಚಕ ವೇದವ್ಯಾಸ ಮೂರ್ತಿ ಶ್ರೀನಿವಾಸ್ ತಂತ್ರಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ಶ್ರೀಧಾಮ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಹೊಸ ಮಾರಿಗುಡಿ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಹೆಗ್ಡೆ, ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಕೋಶಾಧಿಕಾರಿ ಪದ್ಮರಾಜ್ ರಾಮಯ್ಯ, ಲೇಖಕಿ ವೀಣಾ ಬನ್ನಂಜೆ, ಉಷಾ ಆನಂದ ಸುವರ್ಣ, ಪಡುಬಿದ್ರಿ ಪಂಚಕಾಡು ಕೊರಗ ಕುಟುಂಬ ಗುರಿಕಾರ, ಬಾಲರಾಜ್ ಕೋಡಿಕಲ್, ಶಿಕ್ಷಣ ತಜ್ಞೆ ಮಾಲಿನಿ ಹೆಬ್ಬಾರ್ ಅವರು ನವದುರ್ಗ ಲೇಖನ ಬರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪುಸ್ತಕ ಬಿಡುಗಡೆಗೊಳಿಸಿದ್ದಾರೆ. ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಕೆ ವಾಸುದೇವ ಶೆಟ್ಟಿ, ನವದುರ್ಗ ಲೇಖನ ಸಮಿತಿ ಅಧ್ಯಕ್ಷ ರಘುಪತಿ ಭಟ್, ಸಮಿತಿಯ ಕಾರ್ಯಾಧ್ಯಕ್ಷ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅಮ್ಮ ನೆಲೆಯಾಗಬೇಕು. ಅಮ್ಮ ನೆಲೆಯಾದ ಉಸಿರು ಶಾಶ್ವತವಾಗಿ ನಮ್ಮನ್ನು ಬೆಳಗಿಸ್ತದೆ. ಈ ನಿಟ್ಟಿನಲ್ಲಿ ಬರೆಯುವುದರ ಹಾಗಾಗಬಾರದು. ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ದೇವರ ಸನ್ನಿಧಾನವಿದೆ. ಕ್ಷರ ಅಂತ ಹೇಳಿದ್ರೆ ವಿನಾಶಶೀಲವಾದದ್ದು, ಅಕ್ಷರ ಅಂತ ಹೇಳಿದ್ರೆ ವಿನಾಶ ಇಲ್ಲೇ ಇರುವಂತಹದ್ದು. ನಾವೆಲ್ಲ ಕ್ಷರಪುರುಷರು, ನಮ್ಮನ್ನೆಲ್ಲ ಒಂದು ದಿವಸ ನಾಶವಿದೆ ಅಂತಮ್ಮ ನಮ್ಮಲ್ಲಿ ಆ ಜ್ಞಾನ ಮಾತ್ರ, ಆ ತಾಯಿ ಅನುಭವ ಮಾತ್ರ ಅಕ್ಷರವಾಗಿ ಯಾವತ್ತಿಗೂ ಕೂಡ ವಿನಾಶಕ್ಕೊಳಗಾಗಿದೆ. ಸದಾ ನಮಗೆ ಇರಬೇಕು ಅಂತಂದ್ರೆ ಅದರ ಸೂಚಕವಾಗಿ ನಾವು ಆ ಅಕ್ಷರದ ಮೂಲಕ ಆ ತಾಯಿಯ ಆರಾಧನೆ ಮಾಡಬೇಕು. ಅತ್ಯಂತ ಅನುಕ್ಷಣೆಯಲ್ಲಿ ಸೇರಿದ್ದೇವೆ. ಭಾರತದ ನಮ್ಮ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ ವಿಷಯ ಇದಕ್ಕೆ ಮಾತ್ರ ನಮಗೆ ಜೇಬಲ್ಲಿ ತಿಳ್ಕೊಳ್ಳಲಿಕ್ಕೆ ನಮಗೆ ಈ ದೇಶದ ಶಂಕರಾಚಾರ್ಯರು, ನಾರಾಯಣ ಗುರುಗಳು, ನಿತ್ಯಾನಂದ ಸ್ವಾಮಿಗಳು, ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿಗಳು, ಎಂಟೆಂಟರ ಮಹಾಕ್ಷೇತ್ರಗಳು ಅತ್ತ ಕರ್ಪೂರ ಭಕ್ತಿ ಮುಂಚಿನ ಸಂಸ್ಕೃತಿ ನಮ್ಮ